ವೀಕ್ಷಕರೇ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಾವು ಅವರ ಕುಟುಂಬಕ್ಕೆ ಅಷ್ಟೇ ಅಲ್ಲದೆ ಇಡೀ ಕರುನಾಡಿಗೆ ಮರೆಯಲಾಗದಂಥ ಆಘಾತ ತಂದಿದೆ. ಎಲ್ಲರ ಬಾಯಲ್ಲೂ ಕೂಡ ಅಪ್ಪು ಇನ್ನೂ ಇರಬೇಕಾಗಿತ್ತು, ಕರುನಾಡಿಗೆ ಪ್ರೀತಿಯ ಅಪ್ಪು ಆಗಿ ಅವರು ಇನ್ನೂ ಕೂಡ ಇರಬೇಕಾಗಿತ್ತು ಅಂತ ಕಣ್ಣೀರು ಬಿಡ್ತಿದ್ದಾರೆ. ಆದರೆ ಅಪ್ಪು ದೈಹಿಕವಾಗಿ ಇರದಿದ್ದರೂ ಅವರು ಮಾನಸಿಕವಾಗಿ ನಮ್ಮ ಜೊತೆನೇ ಇರ್ತಾರೆ. ಅವರ ಪ್ರೀತಿಯ ಅಭಿಮಾನ, ಅವರ ಸಿನಿಮಾ, ಸಮಾಜ ಸೇವೆಗಳ ಜೊತೆ ಎಲ್ಲರಲ್ಲಿಯೂ ಅಪ್ಪು ಜೀವಂತವಾಗಿದ್ದಾರೆ. ಆದರೆ ಅಂದು ಅಪ್ಪು ಗಾಜನೂರಿಗೆ ಹೋಗಿದ್ದರೆ ಜೀವಂತವಾಗಿ ಇರುತ್ತಿದ್ದರು ಅನ್ನೋ ಪ್ರಶ್ನೆ ಕೂಡ ಈಗ ಎಲ್ಲರಲ್ಲಿಯೂ ಕಾಡ್ತಾ ಇದೆ. ಗಾಜನೂರು ಎಂದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ಊರು ಎಂದು ನೆನಪಾಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಕೂಡ ಬದುಕಿದಷ್ಟು ದಿನ ಹುಟ್ಟೂರನ್ನ ಮರೆಯದೆ ಸಮಯ ಸಂದರ್ಭ ಬಂದಾಗಲೆಲ್ಲ ತಾವು ಹುಟ್ಟಿ ಬೆಳೆದ ಊರಿನ ಬಗ್ಗೆ ಮಾತನಾಡ್ತಾ ಇದ್ರು ಹಾಗೂ ಅಲ್ಲಿಗೆ ಸದಾ ಹೋಗಿ ಬರ್ತಾ ಇದ್ರು. ತಂದೆಯ ಊರನ್ನ ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಮಕ್ಕಳು ಕೂಡ ಮರ್ತಿರ್ಲಿಲ್ಲ. ಸ್ಟಾರ್ ಕುಟುಂಬದಲ್ಲಿ ಹುಟ್ಟಿದರೂ ಅಹಂ ಪ್ರದರ್ಶಿಸದ ನಟ ಪುನೀತ್ ರಾಜ್ಕುಮಾರ್ ತಾವು ಆಡಿದ ದೊಡ್ಡ ಗಾಜನೂರಿಗೆ ಆಗಾಗ ಹೋಗುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ನಂಟನ್ನ ಬೆಳೆಸಿದ್ದರು ಎಂದು ಅಲ್ಲಿನ ಅವರ ಸ್ನೇಹಿತರು ಹೇಳುತ್ತಾರೆ. ದೊಡ್ಡ ಗಾಜನೂರಿಗೆ ಕುಟುಂಬ ಸಮೇತ ಇಲ್ಲವೇ ಒಬ್ಬರೇ ಬಂದು ಹೋಗುತ್ತಿದ್ದ ಅಪ್ಪು ಇಲ್ಲಿ ನಾಳೆ ಗಾಜನೂರಿಗೆ ಬರುವುದಾಗಿ ಸೋದರ ಸಂಬಂಧಿಗೆ ತಿಳಿಸಿದ್ರಂತೆ. ಗಾಜನೂರಿಗೆ ಬಂದಾಗಲೆಲ್ಲ ತಮ್ಮ ಒಡೆತನದ ವ್ಯಾಪ್ತಿಗೆ ಬರೋ ಜಮೀನಿನಲ್ಲಿ ಸುತ್ತಾಡುತ್ತಾ ಅಣ್ಣಾವರ ನೆಚ್ಚಿನ ಆಲದ ಮರದ ಕೆಳಗೆ ಕುಳಿತು ಧ್ಯಾನ ಕೂಡ ಮಾಡ್ತಿದ್ರಂತೆ. ರಾಜಕುಮಾರ ಹುಟ್ಟಿದ ಹಳೆಯ ಮನೆಗೂ ಭೇಟಿ ಕೊಟ್ಟು ಗ್ರಾಮಸ್ಥರನ್ನ ಆತ್ಮೀಯವಾಗಿ ಮಾತನಾಡಿಸ್ತಿದ್ರಂತೆ. ಅಕ್ಟೋಬರ್ 29ನೇ ತಾರೀಕು ಬೆಳಗ್ಗೆ ಪುನೀತ್ ರಾಜ್ಕುಮಾರ್ ಗಾಜನೂರಿಗೆ ಹೋಗುವ ಯೋಜನೆ ಆಗಿತ್ತು. ಆದರೆ ದುರಾದೃಷ್ಟ ಅಂದ್ರೆ ಅವತ್ತು ಬೆಂಗಳೂರಿನಲ್ಲಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗುವ ಆಹ್ವಾನ ಬರುತ್ತೆ ಮತ್ತು ಅವರು ಆ ಕಾರ್ಯಕ್ರಮಕ್ಕೆ 1 ಗಂಟೆಗೆ ಹೋಗಬೇಕಾಗಿತ್ತು. ಅದೇ ಕಾರಣ ಗಾಜನೂರಿಗೆ ಬೆಳಗ್ಗೆ ಹೋಗುವ ಕಾರ್ಯಕ್ರಮವನ್ನ ರದ್ದು ಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲು ಒಪ್ಪಿಕೊಳ್ತಾರೆ. ಒಂದು ವೇಳೆ ಅವರು ಗಾಜನೂರಿಗೆ ಅಂದು ಬೆಳಗ್ಗೆನೆ ಹೋಗಿಬಿಟ್ಟಿದ್ದರೆ ಇವತ್ತು ಅಪ್ಪು ನಿಮ್ಮೆಲ್ಲರ ಜೊತೆ ಇರುತ್ತಿದ್ದರೆನ್ನುವ ಒಂದು ನಂಬಿಕೆ. ಆದರೆ ವಿಧಿಯಾಟವೇ ಬೇರೆ ಇತ್ತು. ಅವರು ನಿಧನ ಹೊಂದುವ ಕೆಲವು ದಿನಗಳ ಹಿಂದೆಯಷ್ಟೇ ಅಪ್ಪು ತಮ್ಮ ಇಡೀ ಕುಟುಂಬದೊಂದಿಗೆ ಭೇಟಿ ನೀಡಿ ಬಾಡೂಟ ಸವಿದು ಸ್ಥಳೀಯರೊಂದಿಗೆ ಆತ್ಮೀಯವಾಗಿ ಮಾತನಾಡಿ ಫೋಟೋಸ್, ಸೆಲ್ಫಿಯನ್ನ ಕ್ಲಿಕ್ ಮಾಡಿಕೊಂಡು ಬಂದಿದ್ರಂತೆ. PRK ಪ್ರೊಡಕ್ಷನ್ ಅಲ್ಲಿ ನಿರ್ಮಾಣವಾಗುತ್ತಿದ್ದ ಸಾಕ್ಷಾತ್ ಚಿತ್ರದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದ ಪುನೀತ್ ರಾಜ್ಕುಮಾರ್ ನಂತರ ಗಾಜನೂರಿಗೆ ಅಣ್ಣವರ ಮನೆಗೆ ಭೇಟಿ ನೀಡಿ ಸ್ವಲ್ಪ ಕಾಲ ಸಮಯ ಕೂಡ ಕಳೆದಿದ್ರಂತೆ. ಈ ವೇಳೆ ಮುತ್ತಣ್ಣನ ಮಗ ಎಂದು ಹಾರೈಸಿದ ಹಿರಿಯರೊಂದಿಗೆ ಸೆಲ್ಫಿಯನ್ನ ತೆಗೆದುಕೊಂಡು ಸಂಭ್ರಮಿಸಿದ ಫೋಟೋ ಈಗ ವೈರಲ್ ಆಗಿದೆ. ತವರೂರಿನ ಮೋಹ ಬಿಡದ ಅಪ್ಪು ಶುಕ್ರವಾರ ಗಾಜನೂರಿಗೆ ಭೇಟಿ ನೀಡಬೇಕಿತ್ತು. ಆ ವೇಳೆಗೆ ಹಾಸಿಗೆ ಹಿಡಿದಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ಅವರನ್ನ ಭೇಟಿ ಮಾಡುವುದಾಗಿ ಆತ್ಮೀಯರೊಂದಿಗೆ ಹೇಳಿಕೊಂಡಿದ್ರಂತೆ. ಅಲ್ಲದೆ 2 ದಿನ ಗಾಜನೂರಿನಲ್ಲೇ ಇದ್ದು ಸೋಮವಾರ ಮೈಸೂರಿಗೆ ಭೇಟಿ ನೀಡಿ ಕಾಲ್ನಡಿಗೆಯ ಮೂಲಕ ಬೆಟ್ಟ ಹತ್ತಿ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆಯುವುದಾಗಿ ಹೇಳಿಕೊಂಡಿದ್ರಂತೆ. ಅಷ್ಟರಲ್ಲಿ ವಿಧಿಯ ಕರೆಗೆ ಓಗೊಟ್ಟು ಹೋಗಿರುವ ಆಘಾತಕಾರಿ ವಿಷಯ ನಾಗಮ್ಮನಿಗೆ ಇನ್ನೂ ಸಹಿತ ತಿಳಿದಿಲ್ಲ ಎಂದು ಸ್ಥಳೀಯರು, ಕುಟುಂಬದವರು ಹೇಳ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಭೇಟಿ ನೀಡುವುದಾಗಿ ಹೇಳಿದ್ದ ಹಿನ್ನೆಲೆಯಲ್ಲಿ ಗಾಜನೂರಿನಲ್ಲಿರುವ ಫಾರ್ಮ್ ಹೌಸ್ನ ಮುಖ್ಯ ದ್ವಾರದ ಬಳಿ ಗೇಟನ್ನ ಹಾಕಿಸಲಾಗಿತ್ತು. ನಂತರ ಪುನೀತ್ ಅವರು ಸಾವನ್ನಪ್ಪಿದ್ದಾರೆ ಎನ್ನುವ ಸುದ್ದಿ ವಾಹಿನಿಗಳಲ್ಲಿ ಪ್ರಸಾರವಾಗುತ್ತಿದ್ದಂತೆ ಗ್ರಾಮಸ್ಥರು ಆಘಾತಕ್ಕೊಳಗಾಗಿದ್ರು. ಅಲ್ಲದೆ ಕೊಳ್ಳೇಗಾಲ ಹಾಗೂ ಚಾಮರಾಜನಗರ ಜಿಲ್ಲೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಈ ವಿಷಯ ಕೇಳಿ ಈಗಲೂ ಕೂಡ ಅಲ್ಲಿ ದಿಗ್ಭ್ರಾಂತರಾಗಿದ್ದಾರೆ. ತಮ್ಮ ನೆಚ್ಚಿನ ನಟನಿಗೆ ಗೌರವವನ್ನ ಕೂಡ ಸೂಚಿಸುತ್ತಿದ್ದಾರೆ.
ಗಾಜನೂರಿನಲ್ಲಿ ರೈತರಾಗಿರುವ ನಾಗಪ್ಪ ಅವರು ಪುನೀತ್ ರಾಜ್ಕುಮಾರ್ ಅಲ್ಲಿ ಅವರ ತಂದೆ ರಾಜ್ಕುಮಾರ್ ಅವರ ಸಾಕಷ್ಟು ಗುಣಗಳಿದ್ವು. ಪುನೀತ್ ಅವರನ್ನ ನೋಡಿದ್ರೆ ರಾಜ್ಕುಮಾರ್ ಅವರನ್ನ ನೋಡಿದಂತೆ ಆಗ್ತಾ ಇತ್ತು ಎಂದು ನಾಗಪ್ಪ ಅವರು ದುಃಖದಿಂದ ಹಂಚಿಕೊಂಡಿದ್ರು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ತವರೂರಾದ ತಮಿಳುನಾಡಿನ ತಾಳವಾಡಿ ಸಮೀಪದ ದೊಡ್ಡ ಗಾಜನೂರಿನಲ್ಲಿ ಪುನೀತ್ ರಾಜ್ಕುಮಾರ್ ನಿಧನಕ್ಕೆ ಜನರು ಕಂಬನಿಯನ್ನ ಈಗಲೂ ಕೂಡ ಮಿಡಿಯುತ್ತಿದ್ದಾರೆ. ಈಗಲೂ ಕೂಡ ಗಾಜನೂರಿನಲ್ಲಿ ಮೌನವೇ ಆವರಿಸಿದೆ. ಆದಷ್ಟು ಬೇಗ ಪುನೀತ್ ರಾಜ್ಕುಮಾರ್ ಮತ್ತೆ ಹುಟ್ಟಿ ಬರಲಿ ಎಂದು ಆಶಿಸೋಣ.